ಮಂಗಳೂರಿನ ಬೆಂದೂರ್ವಿಲ್ನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿರುವ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಂಜಿಮೊಗರು ಶಾಖೆಯು ಪಂಜಿಮೊಗರು ಮೊಗೇರ ಸಂಘ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಇದರ ಉದ್ಘಾಟನಾ ಸಮಾರಂಭ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ 19 ಕಡೆಗಳಲ್ಲಿ ಕಾರ್ಯಾಚರಿಸುತ್ತಿರುವ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವು ಅತ್ಯುತ್ತಮ ರೀತಿಯಲ್ಲಿ ಸೇವೆಯನ್ನ ನೀಡುತ್ತಾ ಬಂದಿದೆ. ಇದೀಗ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಂಜಿಮೊಗರು ಶಾಖೆಯು ಪಂಜಿಮೊಗರು ಮೊಗೇರ ಸಂಘ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಇದರ ಉದ್ಘಾಟನಾ ಸಮಾರಂಭ ನಡೆಯಿತು. ಇನ್ನು ಶಾಸಕ ಡಾ ಭರತ್ ಶೆಟ್ಟಿಯವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಶಾಸಕರು ಸಹಕಾರಿ ಸಂಘದ ಬೆಳವಣಿಗೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸಹಕಾರಿ ಸಂಘಗಳು ಯಾವ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ ನಿಮ್ಗೆ ಗೊತ್ತಿರುವಂತ ವಿಷಯ. ಎಲ್ಲರಿಗೂ ಸಹ ದೊಡ್ಡ ನ್ಯಾಷನಲ್ ಬ್ಯಾಂಕಿಗೆ ಹೋದಾಗ ಸಹ ನೀವು ಅದಕ್ಕೆ ಸರಿಸಮಾನವಾದ ಮಾರ್ಗೇಜ್ ಮಾಡುವಂತ ಅಥವಾ ಅದಕ್ಕೆ ಏನು ಗ್ಯಾರಂಟಿ ಕೊಡುವಂತ ವ್ಯವಸ್ಥೆ ಇದ್ರೆ ಮಾತ್ರ ಆಗ್ತದೆ. ಆ ವ್ಯವಸ್ಥೆ ಸಹಕಾರಿ ಸಂಘದಲ್ಲಿ ಇದ್ರೂ ಸಹ ಯಾರೋ ಒಬ್ಬ ವ್ಯಕ್ತಿ ಅವನಿಗೆ ಕಷ್ಟದಲ್ಲಿದ್ದಾನೆ, ಅವನಿಗೆ ಕೊಡುವಂತ ಶಕ್ತಿ ಉಂಟು ಅನ್ನುವಂಥದ್ದೆಲ್ಲ ಮನಗಂಡಂತ ಡೈರೆಕ್ಟರ್ಸ್ ಅಧ್ಯಕ್ಷರು ಎಲ್ಲರೂ ಸಹ ಒಂದು ತೀರ್ಮಾನಗೊಂಡು ಅವನಿಗೆ ಸಹಾಯ ಮಾಡುವಂತ ಒಂದು ಅವಕಾಶ ಸಹಕಾರಿ ಸಂಘದಲ್ಲಿ ಇರ್ತದೆ. ಹಾಗಾಗಿ ಬಹಳ ಒಬ್ಬ ಅಗತ್ಯ ಉಂಟು, ಅವ್ನು ಕಟ್ತಾನೆ ಎಂಬಂತ ಫೈನಾನ್ಷಿಯಲ್ ಡಿಸಿಪ್ಲಿನ್ ಉಂಟು, ಅಂತ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಇಂತಹ ಸಹಕಾರಿ ಸಂಘಗಳಿಂದ ತುಂಬಾ ಸಹಾಯ ಆಗ್ತಾ ಉಂಟು. ಹಾಗಾಗಿ ಇಂತಹ ಸಹಕಾರಿ ಸಂಘಗಳು ಜಾಸ್ತಿ ಬಂದಲ್ಲಿ ಬಹುಶಃ ಎಲ್ಲಾ ವರ್ಗದ ಜನರನ್ನ ಮುಟ್ಲಿಕ್ಕೆ ಸಾಧ್ಯ ಎಂಬುದು ನಮ್ಮ ನಂಬಿಕೆ. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಚಿತ್ತರಂಜನ್ ಬೋಳಾರ್ ಮಾತನಾಡಿ, ನಮ್ಮ ಸಂಘವು ಬ್ಯಾಂಕಿಂಗ್ ಸೇವೆಗೆ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿಯವರ ಆಶಯದಂತೆ ಜನರಿಗೆ ಉದ್ಯೋಗಾವಕಾಶವನ್ನ ನೀಡುವ ಸಂಘವಾಗಿ ಮೂಡಿಬಂದಿದೆ ಎಂದು ಹೇಳಿದ್ರು. ಕೇವಲ ಒಂದು ಹೆಸರಿಗೊಂದು ನೀವು ಸಂಸ್ಥೆ ಮಾಡೋದಲ್ಲ, ಮುಂದಿನ ದಿನಗಳಲ್ಲಿ ಅದು ತುಂಬಾ ಜನರಿಗೆ ಉದ್ಯೋಗ ಕೊಡುವ ಸಂಸ್ಥೆ ಆಗಬೇಕು ಅಂತ ಅವತ್ತು ಹರಸಿದ್ರು. ಆ ಒಂದು ಅವರ ಮಾತಿನ ಹರಸುವಿಕೆ ಅಂತ ಹೇಳ್ಬೋದು. ಇಂದು ನಾವು 19 ಶಾಖೆಯೊಂದಿಗೆ ಸುಮಾರು 75 ನೇರ ಸಿಬ್ಬಂದಿಗಳು ಅಷ್ಟೇ ಅಲ್ಲದೆ ಬಿಗ್ಮಿ ಇದರ ಮೂಲಕ ಒಟ್ಟು ನಾವು 200 ಜನರಿಗೆ ಉದ್ಯೋಗದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಕೇವಲ 9 ವರ್ಷದ ಅವಧಿಯಲ್ಲಿ ಜಿಲ್ಲೆ ಅಲ್ಲ, ರಾಜ್ಯದಲ್ಲೇ ಒಂದು ಸ್ವಂತ ಕಟ್ಟಡ ಹೊಂದಿರುವಂತಹ ಸುಮಾರು 5 ಕೋಟಿ ವೆಚ್ಚದ ಸ್ವಂತ ಕಟ್ಟಡ ಹೊಂದುವಂತ ಸಂಸ್ಥೆ ನಮ್ಮದಲ್ಲಿಗೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಈ ವಿಚಾರವನ್ನು ನಾವು ಸಹಕಾರ ಸಚಿವರಲ್ಲಿ ಮೊನ್ನೆ ವಿಶ್ಲೇಷಿಸಿದಾಗ ಅವರು ಹೇಳಿದ್ರು, ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಯಾವುದೇ ಇದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಮುಖ್ಯ ಅತಿಥಿಯಾಗಿದ್ದ ಪಂಜಿಮೊಗರು ಮೊಗೇರ ಸಂಘದ ಅಧ್ಯಕ್ಷ ಸೀತಾರಾಮ್ ಕೊಂಚಾಡಿ, ಕಾವೂರು ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಹರಿಶ್ಚಂದ್ರ ಕೆ, ಪಾಲಿಕೆ ಸದಸ್ಯ ಅನಿಲ್ ಕುಮಾರ್, ಗುರುಶಕ್ತಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಕುಮಾರ್, ಸಂಘದ ನಿರ್ದೇಶಕ ವಾಮನ್ ಕೆ, ಜಿ ಪರಮೇಶ್ವರ್ ಪೂಜಾರಿ, ಆನಂದ್ ಎಸ್ ಕೊಂಡಾಣ, ಸೀತಾರಾಮ್ ಎನ್, ರಮಾನಾಥ್ ಸನೀಲ್, ಚಂದ್ರಹಾಸ್ ಮರೋಳಿ, ಸುಜಯ ಹೇಮಚಂದ್ರ, ಕುಶಲಾಕ್ಷಿ ಯಶವಂತ್, ಸಲಹಾ ಸಮಿತಿ ಸದಸ್ಯರಾದ ಗಣೇಶ್ ಸನೀಲ್, ಶಿವಾನಂದ ಸನೀಲ್, ಸಂಘದ ಲೆಕ್ಕಿಗರಾದ ವಿಶ್ವನಾಥ್, ಶಾಖಾಧಿಕಾರಿ ಸುಜಾತ, ಜಿಲ್ಲಾ ಸಹಕಾರಿ ಸಂಘಗಳ ಉಪನಿಬಂಧಕರಾದ ಪ್ರವೀಣ್ ಬಿ ನಾಯಕ್, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೌಮ್ಯ, ವಿಜಯ್, ಉಪಾಧ್ಯಕ್ಷ ನೇಮಿರಾಜ್, ಸಂಘದ ಸಿಬ್ಬಂದಿ ನಿತಿನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.